ಸರ್ಕಾರಿ ಶಾಲೆ ಎಂದರೆ ಮೂಗು ಮುರಿಯುವ ಕಾಲದಲ್ಲಿದ್ದೇವೆ. ಮಕ್ಕಳನ್ನ ಪೋಷಕರು ಸರ್ಕಾರಿ ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕಿ ಖಾಸಗಿ ಶಾಲೆಗಳತ್ತ ಮುಖ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯದ ಕೊರತೆ. ಶ್ರೀಮಂತರ ಮಕ್ಕಳೇನೋ ಖಾಸಗಿ ಶಾಲೆಗೆ ಹೋಗ್ತಾರೆ, ಆದ್ರೆ ಬಡವರ ಮಕ್ಕಳ ಗತಿಯೇನು ಸ್ವಾಮಿ? ಹೌದು, ಇಲ್ಲಿನ ಒಂದು ಸರ್ಕಾರಿ ಶಾಲೆಯ ದಯನೀಯ ಸ್ಥಿತಿ ಕೇಳಿದ್ರೆ ನೀವು ಕೂಡ ಮರುಕ ಪಡ್ತೀರಾ. ಅಷ್ಟಕ್ಕೂ ಆ ಶಾಲೆ ಯಾವುದು, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ನೀವೇ ನೋಡಿ. ದೀಪದ ಬುಡದಲ್ಲಿ ಕತ್ತಲೆ ಎಂಬಂತೆ ಇಡೀ ನಾಡಿಗೆ ಬೆಳಕು ಕೊಡಲು ಸರ್ವಸ್ವವನ್ನು ತ್ಯಾಗ ಮಾಡಿದವರು ಮಾತ್ರ ಇಂದಿಗೂ ಕತ್ತಲೆಯಲ್ಲಿ ಇದ್ದಾರೆ. ಲಿಂಗನಮಕ್ಕಿ ಅಣೆಕಟ್ಟಿಗೆ ಸರ್ವಸ್ವವನ್ನು ಬಾಗಿನದ ರೀತಿಯಲ್ಲಿ ಸಮರ್ಪಿಸಿದವರ ಸ್ಥಿತಿ ಇಂದಿಗೂ ಚಿಂತಾಜನಕ. ಹೌದು, ಸಾಗರ ತಾಲೂಕಿನ ಏಳಿಗೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ. ಸೀರೆಯ ಮರೆಯಲ್ಲಿ ಧರೆಗೆ ಅಡ್ಡಲಾಗಿ ಮಕ್ಕಳು ಶೌಚಾಲಯಕ್ಕೆ ಹೋಗುವ ದಯನೀಯ ಸ್ಥಿತಿ ಇಲ್ಲಿದೆ. ಸಾಗರ ತಾಲೂಕಿನ ಬ್ಯಾಕೋಡು ತುಮರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಏಳಿಗೆ ಎಂಬ ಗ್ರಾಮದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ. ಶೌಚಾಲಯವಿಲ್ಲದೆ ಬಾಗಿಲು ಮುರಿದ ಕೊಠಡಿಗೆ ಸೀರೆಯನ್ನು ಕಟ್ಟಿ ದಿನದೂಡುತ್ತಿದ್ದಾರೆ ಇಲ್ಲಿನ ಶಾಲಾ ಮಕ್ಕಳು. ಈ ಕಾಡಂಚಿನ ಊರುಗಳಾದ ಏಳಿಗೆ ಬರುವ ಪ್ರದೇಶಗಳಿರುವುದು ಒಂದು ಕಿರಿಯ ಪ್ರಾಥಮಿಕ ಶಾಲೆ. ಒಂಟಿ ಮನೆ ಸಂಸ್ಕೃತಿಯ ಪ್ರತೀಕವಾದ ಮಲೆನಾಡಿನ ಅಲ್ಲೊಂದು ಇಲ್ಲೊಂದು ಮನೆಯಿಂದ ಈ ಶಾಲೆಗೆ ಬರೋದು 13 ಜನ ಮಕ್ಕಳು, ಅದರಲ್ಲಿ 7 ಜನ ಹೆಣ್ಣುಮಕ್ಕಳು. ಆ ಎಲ್ಲಾ ವಿದ್ಯಾರ್ಥಿಗಳು ಬಹುತೇಕ ಕೂಲಿ ಕಾರ್ಮಿಕ ಕುಟುಂಬದವರೇ. ವಿದ್ಯೆ ಕಲಿಯಬೇಕೆನ್ನುವ ಹಂಬಲದಿಂದ ಬರುವ ಮಕ್ಕಳಿಗೆ ಒಂದು ಶೌಚಾಲಯ ಒದಗಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿಗೆ ಸರ್ಕಾರ ತಲುಪಿರೋದು ನಮ್ಮ ದುರಂತ. ಶೌಚಾಲಯವೇನೂ ಇಲ್ಲ, ಆದರೆ ಸೀರೆಗಳನ್ನು ಅಡ್ಡಗಟ್ಟಿ ಧರೆಯನ್ನು ಮರೆಮಾಚಿ ಶೌಚಾಲಯ ವ್ಯವಸ್ಥೆ ಕಲ್ಪಿಸಿರುವ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇವೆ. ಇನ್ನು ಶಾಲಾ ಕಟ್ಟಡದ ಪರಿಸ್ಥಿತಿ ಕೂಡ ಶೋಚನೀಯವಾಗಿದೆ. ಒಡೆದ ಹಂಚು, ಮುರಿದ ಬಾಗಿಲು, ಬಿರುಕು ಬಿಟ್ಟ ಗೋಡೆ, ಇದೆಲ್ಲ ಸರ್ಕಾರ ಮತ್ತು ಸ್ಥಳೀಯ ಶಾಸಕ ಹರತಾಳು ಹಾಲಪ್ಪನವರ ಅಭಿವೃದ್ಧಿಗೆ ಹಿಡಿದ ಕೈಗನ್ನಡಿ. ಗ್ರಾಮಸ್ಥರ ಪ್ರಕಾರ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಪೋಷಕರ ನಡುವಿನ ತಿಕ್ಕಾಟದಿಂದ ರಾಷ್ಟ್ರೀಯ ಗ್ರಾಮೀಣಾಭಿವೃದ್ಧಿ ಯೋಜನೆ ಮತ್ತು ಶಿಕ್ಷಣ ಇಲಾಖೆ ಸಹಾಯದ ಅನುದಾನದಲ್ಲಿ ಮಂಜೂರಾದ ಶೌಚಾಲಯ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ಇನ್ನು ಈ ಶಾಲೆ ಕಳೆದ 10 ವರ್ಷಗಳಿಂದ ಕಾಯಂ ಶಿಕ್ಷಕರ ನಿಯೋಜನೆ ಆಗಿಲ್ಲ. ಅತಿಥಿ ಶಿಕ್ಷಕರು ಈ ಶಾಲೆಯಲ್ಲಿ ಪಾಠವನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿಯ ಶೋಚನೀಯ ಸ್ಥಿತಿ ಮುಂದುವರೆದರೆ ಈ ಶಾಲೆ ಮುಚ್ಚಿದ್ರೂ ಆಶ್ಚರ್ಯ ಪಡುವಂತ ಸಂಗತಿ ಇಲ್ಲ. ಇನ್ನು ಶೋಚನೀಯ ಸ್ಥಿತಿ ಇದೇ ರೀತಿಯಾಗಿದ್ರೆ ಮಕ್ಕಳಂತೂ ಶಾಲೆ ಬರೋದು ಕಷ್ಟನೇ ಸರಿ. ಮೂಲ ಸೌಕರ್ಯಗಳಿಲ್ಲದೆ ಈ ಶಾಲೆಯಲ್ಲಿ ಬಿಸಿಯೂಟ ತಯಾರಿಸಲು ಪರದಾಡುವ ಪರಿಸ್ಥಿತಿ ಇದೆ. ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲ. ಆಡಳಿತ ವ್ಯವಸ್ಥೆ ಇದ್ದರೆಷ್ಟು ಬಿಟ್ಟರೆಷ್ಟು. ಅಧಿಕಾರಿಗಳು ಹಾಗೂ ಶಾಸಕರು ಅನುದಾನ ಬೇಕು, ವರದಿ ತರಿಸಿಕೊಳ್ಳುತ್ತೀವಿ ಅಂತ ಕಾಲಹರಣ ಮಾಡ್ತಾ ಇದ್ದಾರೆ. ಇನ್ನು ಹಾರಿಕೆ ಉತ್ತರವನ್ನೇ ಕೊಡ್ತಾರಾ, ಅಲ್ಲ ಕಾಲಹರಣ ಮಾಡ್ತಾರಾ, ಅಥವಾ ತಕ್ಷಣವೇ ಕಾರ್ಯಪ್ರವೃತ್ತರಾಗ್ತಾರಾ, ಕಾದು ನೋಡಬೇಕಾಗಿದೆ.